ಕಾನೂನಿಗೆ ಪ್ರತಿಯೊಬ್ಬರೂ ಗೌರವ ಕೊಡಬೇಕು. ಇದರಿಂದ ಮಾಜಿ ಮೇಯರ್ ಸಂಪತ್ ರಾಜ್ ಕೂಡ ಹೊರತಾಗಿಲ್ಲ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ. ಸಂಪತ್ ರಾಜ್ ಬಂಧನ ಕುರಿತು ಸದಾಶಿವನಗರದ ತಮ್ಮ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾನೂನು ದುರುಪಯೋಗ ಮಾಡಿಕೊಳ್ಳುತ್ತಿರುವುದು ಗೊತ್ತಿದೆ. ಅಖಂಡ ಶ್ರೀನಿವಾಸ ಮೂರ್ತಿ ಅವರು ನನ್ನ ಜೊತೆ ಏನೂ ಮಾತನಾಡಿಲ್ಲ. ತನಿಖೆ ನಡೆಯುತ್ತಿದ್ದು ಎಲ್ಲವೂ ಮುಗಿಯಲಿ. ವೈಯಕ್ತಿಕವಾಗಿ ಯಾರ ಬಗ್ಗೆಯೂ ನಾನೀಗ ಮಾತನಾಡಲ್ಲ. ಬಿಜೆಪಿಯವರು ಕಾಂಗ್ರೆಸ್ನವರನ್ನ ಟಾರ್ಗೆಟ್ ಮಾಡಬೇಕು ಅಂತ ಇವೆಲ್ಲವನ್ನ ಮಾಡ್ತಾ ಇದ್ದಾರೆ. ಏನಾದರೂ ಮಾಡಿ ತೊಂದರೆ ಮಾಡೋಕೆ ಎಂದೇ ಈ ರೀತಿ ಮಾಡ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಕಾನೂನ ದುರುಪಯೋಗ ಮಾಡ್ಕೊಳ್ತಾರಂತ ಒಂದು ವರ್ಗ ನಾವೆಲ್ಲ ನೋಡಿದ್ದೇವೆ. ಸಂಪತ್ ರಾಜ್ ಖಂಡಿತ ಕಾನೂನಿಗೆ ಗೌರವವನ್ನು ಕೊಡ್ತಾರೆ, ಎಲ್ಲರೂ ಕೊಡಲೇಬೇಕು. ನನ್ನ ಹತ್ರ ಏನು ಮಾತಾಡಿಲ್ಲ, ನನಗೇನು ಗೊತ್ತು ಆ ವಿಚಾರ, ನನ್ನ ಹತ್ರ ಏನು ಚರ್ಚೆ ಮಾಡಿಲ್ಲ. ಮಾಧ್ಯಮದಲ್ಲಿ ಬಹುಶಃ ಅವ್ರು ಮಾತಾಡ್ತಾ ಇರ್ಬೋದು. ನನ್ನ ಹತ್ರ ಏನು ಮಾತಾಡಿಲ್ಲ. ಏನೇ ಮಾತಾಡಿದ್ರು ಕಾನೂನು ಪೊಲೀಸ್ ಇದ್ದಾರೆ, ಆ ಕೆಲಸ ಮಾಡ್ತಾರೆ. ಇಂಡಿವಿಜುವಲ್ ಒಪಿನಿಯನ್ ಮೇಲೆ ನಾವು ತೀರ್ಮಾನಕ್ಕೆ ನಾವು ಬರೋಕ್ಕಾಗಲ್ಲ. ಇದು ಇನ್ವೆಸ್ಟಿಗೇಷನ್ ಪ್ರೋಸೆಸ್ಸು. ಇನ್ವೆಸ್ಟಿಗೇಷನ್ ಏನು ಮಾಡಿದಾರೋ, ಸ್ಟಾರ್ಟಿಂಗ್ ಏನು ಮಾಡಿದ್ರು, ಈಗೇನು ಮಾಡಿದ್ರು, ಎಲ್ಲ ರಾಜಕಾರಣ ನಮಗೆಲ್ಲ ಗೊತ್ತಿದೆ. ನಾವು ಮುಂದಿನ ದಿನದಲ್ಲಿ ಇದೆಲ್ಲ ಆಗಲಿ, ಆಮೇಲೆ ಮಾತಾಡೋಣ. ಅಧಿಕಾರದಲ್ಲಿರೋರು ಬಿಜೆಪಿಯವರು ಎಲ್ಲ ಕಾನೂನನ್ನು ದುರುಪಯೋಗ ಮಾಡಿ ಬೇಕು ಅಂತ ಕಾಂಗ್ರೆಸ್ಗೆ ಕೆಟ್ಟ ಹೆಸರು ತರಬೇಕು ಅಂತೇಳಿ ಈ ಒಂದು ಪ್ರಯತ್ನ ನಡೆದಿದೆ. ಖಂಡಿತ ಇದರಲ್ಲೇನು ಯಾರು ಮುಚ್ಚುವಂಥದ್ದು ಏನಿಲ್ಲ. ಇದು ಕಾಂಗ್ರೆಸ್ನ ಟಾರ್ಗೆಟ್ ಮಾಡಬೇಕು ಅಂತಲೇ ಮಾಡ್ತಾ ಇರೋದು. ಎಲ್ಲಿದೆ ಕಾಂಗ್ರೆಸ್ ಅವ್ರು ಮಾಡಿದ್ದಾರೆ ಅಂತ ಎಲ್ಲಿದೆ? ಯಾವ ಕಾಂಗ್ರೆಸ್ ಅವರು? ನಾನು ಕೂಡ ಚಾರ್ಜ್ ಶೀಟನ್ನು ನಾನು ಗಮನಿಸಿದ್ದೇನೆ, ನಾನು ನೋಡಿದ್ದೇನೆ. ಇದು ಅವ್ರು ಮಾಡ್ತಾ ಇದ್ದಾರೆ. ಅವ್ರದ್ದೊಂದು ಪದ್ಧತಿ. ಎಲ್ಲ ಕಾಂಗ್ರೆಸ್ ಲೀಡರ್ಸ್ನೆಲ್ಲ ಏನಾದ್ರು ಮಾಡಿ ತೊಂದರೆ ಮಾಡಬೇಕು ಅಂತ ಆ ಕೆಲಸನ ಮಾಡ್ತಾ ಇದ್ದಾರೆ.